ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಪುರಸಭೆ ವ್ಯಾಪ್ತಿಯಲ್ಲಿ ಪುರಸಭಾ ಅಧ್ಯಕ್ಷರಾದ ಮಹಮ್ಮದ್ ಶರೀಫ್ ರವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಇಂದಿನ ಸಾಮಾನ್ಯ ಸಭೆ ಸಿಸಿಟಿವಿ ಕ್ಯಾಮೆರಾ ವಿಚಾರಕ್ಕೆ ಭಾರಿ ಸದ್ದು ಮಾಡಿದೆ. ಸಿಸಿಟಿವಿ ವಿಚಾರಗಳ ಬಗ್ಗೆ ಮಾತಿಗೆ ಮಾತು ಬೆಳೆದು ಗೊಂದಲ ನಿರ್ಮಾಣವಾದ ಬಳಿಕ ಆಡಳಿತ ಪಕ್ಷವಾದ ಕಾಂಗ್ರೆಸ್ ಸ್ಪಷ್ಟವಾದ ಮಾಹಿತಿಯನ್ನ ನೀಡ್ತಾ ಇಲ್ಲ ಎಂಬ ಕಾರಣಕ್ಕಾಗಿ ವಿರೋಧ ಪಕ್ಷವಾದ ಬಿಜೆಪಿಯ ಸದಸ್ಯರು ಬಾವಿಗಿಳಿದು ಸದನದಲ್ಲಿ ಕುಳಿತು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪುರಸಭೆಯಲ್ಲಿ ನಡೆಯುವಂತಹ ಪ್ರತಿ ಸಾಮಾನ್ಯ ಸಭೆಯಲ್ಲಿ ಕಸದ ವಿಚಾರ ಬಿಟ್ಟು ಉಳಿದ ಯಾವುದೇ ಸಮಸ್ಯೆ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ನಡೀತಾ ಇಲ್ಲ ಎಂಬ ಆರೋಪಗಳ ಮಧ್ಯೆ ನಡೆದಂತಹ ಸಿಸಿ ಕ್ಯಾಮೆರಾ ಅಳವಡಿಕೆ ವಿಚಾರ ಬಹಳಷ್ಟು ಸದ್ದು ಮಾಡಿದೆ. ಕಾಂಟ್ರಾಕ್ಟ್ ಹಳೆ 18,000 ಹಳೆ ಎಲ್ ಇನ್ಸ್ಪೆಕ್ಟರ್ ಅದನ್ನು ಕೊಡ್ಲಿಕ್ಕೆ ನನ್ನ ಪರ್ಸೆಂಟೇಜ್ ಇಲ್ಲ ಸರ್. ನಾನು ರಿಮೂವ್ ಮಾಡ್ತೀನಿ. ನನ್ನ ಅವಧಿಯಲ್ಲಿ ಅಲ್ಲ ಯಾಕೆ ಡಿಫಾಲ್ಟ್ ಆದ ಸರ್? ಎಲ್ಲ ಮಾಡ್ಕೊಟ್ಟಿದ್ದೀನಿ. ಇನ್ಕಮ್ ಟ್ಯಾಕ್ಸ್ ಕಟ್ಟದೆ ಇದ್ದದ್ರಿಂದ ಅವರು ಲಾಕ್ ಮಾಡಿದ್ದು. ಹಳೆ ಅಕೌಂಟೆಂಟ್ಗಳು ಹಳೆದೆಲ್ಲ ಕರೆಕ್ಟ್ ಆಗಿ ನಿಮ್ಮ ಸರ್ವರ್ ಲಾಕ್ ಆದದೆ ಯಾಕೆ? ನಿಮ್ಮ ಸರ್ವರ್ ಲಾಕ್ ಆಗಿದೆ ಯಾಕೆ? ಅದು ಐಟಿ ಕರೆಕ್ಟ್ ಆಗಿ ಮಾಡಿಲ್ಲ, ಕಟ್ಟಲಿಲ್ಲ. ಹೋದ ವರ್ಷ ಮಾಡಿಲ್ಲ. ಒಂದು ಸರ್ಕಾರದ ವ್ಯವಸ್ಥೆಗೆ ಬಾಧ್ಯವರಿಗೆ ನೀವು ಟ್ಯಾಕ್ಸ್ ಮಾಡ್ತಿದ್ರೆ ಬಡ್ಡಿ ಹಾಕ್ತೀರಿ. ನೀವು ಮಾನ ಮರ್ಯಾದೆ ಸಂದೇಶ ಹೇಳಲಿಕ್ಕೆ ನಾಚಿಕೆ ಆಗ್ತದೆ. ಒಂದು 15 ವರ್ಷಕ್ಕೆ ನಿಲ್ಲಿಸಿ ಯಾರು ಕೊಟ್ಟಿದ್ದಾರೆ?